ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಅತಿವೃಷ್ಟಿಯಿಂದಾಗಿ ಮನೆ ಮಠ ಕಳೆದುಕೊಂಡಿರುವ ಜನರಿಗೆ ಹಾಗೂ ಬೆಳೆ ಹಾನಿಗೊಳಗಾಗಿರುವ ಕೃಷಿಕರ ಬ್ಯಾಂಕ್ ಖಾತೆಗಳಿಗೆ ಸರ್ಕಾರ ಪರಿಹಾರ ನಿಧಿ ವಿತರಿಸಲಾಗುತ್ತಿದ್ದು, ಈ ಪರಿಹಾರದ ಹಣವನ್ನು ಬ್ಯಾಂಕುಗಳು ರೈತರ ಉಳಿತಾಯ ಖಾತೆಗೆ ಜಮಾ ಮಾಡದೆ ಬ್ಯಾಂಕುಗಳ ರೈತರ ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದಾಗಿ ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಕೆಸಿ ಹೊರಕೇರಪ್ಪ ಆಪಾದಿಸಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗುರುವಾರದಂದು ಹಿರಿಯೂರು ಕ್ಷೇತ್ರದ ಶಾಸಕರಾದ ಶ್ರೀಮತಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗಿದ್ದು, ಶಾಸಕಿ ಅವರ ಗಮನ ಸೆಳೆದರು. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಅತಿವೃಷ್ಟಿಯಿಂದಾಗಿ ಮನೆ ಹಾನಿ ಹಾಗೂ ಬೆಳೆ ಹಾನಿಗೊಳಗಾಗಿರುವ ಕೃಷಿಕರ ಬ್ಯಾಂಕ್ ಖಾತೆಗಳಿಗೆ ವಿತರಿಸುವ ಪರಿಹಾರದ ಹಣವನ್ನು ಗ್ರಾಮೀಣ ಬ್ಯಾಂಕ್ ಸೇರಿದಂತೆ ಯಾವುದೇ ಬ್ಯಾಂಕ್ಗಳು ರೈತರ ಬ್ಯಾಂಕ್ ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳಿದರಲ್ಲದೆ, ಈ ಬ್ಯಾಂಕುಗಳಿಗೆ ರೈತರ ಅವರ ಹೊಲ ಮನೆ ಜಮೀನುಗಳ ಆಧಾರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿದ್ದು, ಅವುಗಳ ಮೂಲಕ ಅವರ ಸಾಲದ ಹಣವನ್ನು ವಸೂಲಿ ಮಾಡಿಕೊಳ್ಳಬೇಕು. ಅದನ್ನು ಬಿಟ್ಟು ಮಳೆ ಹಾನಿಯಿಂದಾಗಿ ನೊಂದ ಜನರಿಗೆ, ಬೆಳೆ ಹಾನಿಗೊಳಗಾದ ಕೃಷಿಕರಿಗೆ ಸರ್ಕಾರ ನೀಡುವ ಪರಿಹಾರದ ಹಣವನ್ನು ಅವರ ಸಾಲದ ಖಾತೆಗಳಿಗೆ ಜಮಾ ಮಾಡಿಕೊಳ್ಳಬಾರದು ಎಂದರು. ಈ ವಿಚಾರವಾಗಿ ಬ್ಯಾಂಕ್ಗಳಿಂದ ಕೃಷಿಕರಿಗೆ ತೊಂದರೆಯಾಗುತ್ತಿದೆ ಎಂಬ ದೂರುಗಳು ವ್ಯಾಪಕವಾಗಿ ಕೇಳಿ ಬಂದಿದ್ದು, ಈ ಕೂಡಲೇ ಲೀಡ್ ಬ್ಯಾಂಕ್ ಸೇರಿದಂತೆ ತಾಲೂಕಿನ ಎಲ್ಲಾ ಬ್ಯಾಂಕ್ಗಳ ಮ್ಯಾನೇಜರ್ಗಳನ್ನು ಕರೆದು ಈ ಪರಿಹಾರದ ಹಣವನ್ನು ರೈತರ ಸಾಲದ ಖಾತೆಗೆ ಜಮಾ ಮಾಡಿಕೊಳ್ಳಬಾರದು ಎಂದು ಹೇಳುವಂತೆ ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ ಅವರಿಗೆ ತಿಳಿಸಿದರು. ಬೆಳೆ ವಿಮೆ ಆಗಲಿ ಯಾವುದೇ ವಿಮೆ ಸರ್ಕಾರ ಸವಲತ್ತು, ಪ್ರಧಾನಮಂತ್ರಿ ಕಿಸಾನ್ ಅಮೌಂಟ್ ಕೂಡ ಕಟ್ ಮಾಡ್ತಾರೆ. ಅದನ್ನ ಲಾಕ್ ಮಾಡ್ತಾರೆ, ಭಾರಿ ಇದು ಮಾಡ್ತಾರೆ. ಯಾವುದೇ ಸಬ್ಸಿಡಿ ಅಮೌಂಟ್ ನಮಗೆ ಅನುದಾನ ಯಾವುದಕ್ಕೂ ಸಾಲ ಜಮಾ ಮಾಡ್ಕೊಳಂಗಿಲ್ಲ. ರೈತರೇನೋ ಉತ್ತರಾಡ ಹೋದ್ರೆ ಅದು ಅಮೌಂಟ್ ಲಾಕ್ ಮಾಡ್ತಾರೆ. ಸಭೆ ಮಾಡಿ ಅವ್ರಿಗೆ ಖಾತೆ ಏನಂತ ನಿಮಗೆ ನೀವು ಲೋನ್ ಕೊಟ್ಟಿದ್ರು ನಾವು ಯಾವಾಗ ಇಲ್ಲ ಒಡವೆ ಹಣ ಇಟ್ಕೊಂಡು ಇಲ್ಲ ಅವ್ರ ಜಮೀನನ್ನು ಕೊಟ್ಟಿರ್ತಾರೆ, ಅದನ್ನ ರಿಕವರಿ ಮಾಡೋದು ಅವ್ರ ಜವಾಬ್ದಾರಿ. ಸರ್ಕಾರ ಕೂಡ ಮಳೆ ಹಾಸಿದ್ದನ್ನ ಬೆಳೆ ಇದು ಲಾಸ್ ಬಂದಿದ್ದನ್ನ ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕು. ಎಸ್ಪೆಷಲಿ ನನಗೆ ಮೊನ್ನೆ 50 ಜವಹರಹಳ್ಳಿದು ಜಾಸ್ತಿ ಕಂಪ್ಲೇಂಟ್ ಬಂದಿದೆ. ಅವೆರಡು ಪಟ್ರಳ್ಳಿ ಬ್ಯಾಂಕ್ ಮತ್ತೆ ಇವೆರಡು ಜಾಸ್ತಿ ಕಂಪ್ಲೇಂಟ್ಸ್ ಬಂದಿರೋದು. ಸೀರಿಯಸ್ ಆಗಿದೆ ಬ್ಯಾಂಕ್. ಅದೇನೆ ಅವ್ರಿಗೆ ಲೋನ್ ಕೊಟ್ಟಿರೋದೇನೋ ಜಮೀನು ಮನೇನೋ ಒಡವೆನೋ ಏನೋ ಆಧಾರ ಇಟ್ಕೊಂಡೆ ಅವ್ರು ಲೋನ್ ಕಟ್ಟಲೇಬೇಕಾದ ಅವರು ಬ್ಯಾಂಕ್ ಮತ್ತೆ ಆ ವ್ಯಕ್ತಿಗತ ಸಂಬಂಧ ನಮಗಲ್ಲ. ಸೊ ಸರ್ಕಾರದಿಂದ ಬಂದಿರೋ ಹಣನ ಅವರು ತಗೊಳ್ಳೋ ಹಾಗಿಲ್ಲ. ಡಿಸಿಯವರು ಹೇಳಿದ್ರೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ಸಭೆ ಕರೆದು ಮೀಟಿಂಗ್ ಕರೆದು ಆದ್ರೂ ಇದೇ ಸಂದರ್ಭದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಡಿಯಲ್ಲಿ ಒಂದಾದ ಅತಿವೃಷ್ಟಿ ಮಳೆ ಹಾನಿ ಪರಿಹಾರ ನೀಡುವ ಕಾರ್ಯದಲ್ಲಿ ಕಾರ್ಯನಿರ್ವಹಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳಾದ ಶ್ರೀಮತಿ ಬಿಎಚ್ ಕಾವ್ಯ, ಎಸ್ ಚೈತ್ರ, ಮಂಜುನಾಥ್, ಸುಮನ್ ಅವರಿಗೆ ಶಾಸಕರಾದ ಶ್ರೀಮತಿ ಕೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಪ್ರಶಸ್ತಿಯನ್ನು ನೀಡಿ ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಗೌರವಿಸಿದರು. ತಾಲೂಕು ಪಂಚಾಯಿತಿ ಅಧಿಕಾರಿ ಮೀನಾಕ್ಷಿ, ಕೃಷಿ ಇಲಾಖೆ ಅಧಿಕಾರಿ ಉಲ್ಪತ್ ಜೈಬಾ, ತೋಟಗಾರಿಕೆ ಇಲಾಖೆ ಅಧಿಕಾರಿ ಗುರುಸಿದ್ದಯ್ಯ, ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಕೆಸಿ ಹೊರಕೇರಪ್ಪ, ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಬ್ಯಾಡರಹಳ್ಳಿ ಶಿವಕುಮಾರ್, ಸಿಬ್ಬಂದಿ ವರ್ಗದವರಾದ ಮಾಯವರ್ಮ, ಶ್ರೀನಿವಾಸ್ ರೆಡ್ಡಿ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ನಮ್ಮ ಪ್ರಶ್ನೆ ಇಷ್ಟೇ,
ಇಷ್ಟರಲ್ಲಿ ಎಷ್ಟು ಜನ ರೈತರು ಬರ್ತಾರೆ? ಈಗ 12,412 ಎಕರೆ ಅಂದ್ರೆ ಇಷ್ಟು ಜನ 19,846 ಜನ 846 ಜನ ವ್ಯಕ್ತಿಗಳು ಅಲ್ವಾ? ಫಲಾನುಭವಿಗಳು. ಈ ಫಲಾನುಭವಿಗಳಲ್ಲಿ ಎಷ್ಟು ಜನ ದುಡ್ಡು ಬಂದಿದೆ ಅನ್ನೋ ಮಾಹಿತಿ ನಮಗೆ ಆಯ್ತು ಸರ್. ಸೀನಿಯಾರಿಟಿ ಮೇಲೆ ಆಗಲೇ ಸ್ಟೇಟ್ ಜಿಲ್ಲೆ ನೀವು ಇಲ್ಲಿ ಡಿಸಿಷನ್ ತಗೊಂಡು ರಿಲೀಸ್ ಮಾಡ್ತಾ ಹೋಗ್ತಾರೆ. ಅಲ್ಲ, ಡೈರೆಕ್ಟ್ ಬೆನಿಫಿಷರಿಗೆ ಹೋಗ್ಲಿ, ಬಟ್ ನಿಮ್ಮ ಹತ್ರ ಅಕೌಂಟಬಿಲಿಟಿ ಹೇಗೆ? ನೀವು ಇಷ್ಟು ಎಂಟ್ರಿ ಮಾಡಿದ್ದೀರಾ, ಇಷ್ಟು ಜನಕ್ಕೂ ಬಂದಿದ್ದೀರ ಅಂತ ಮತ್ತೆ ನೀವು ಹೆಂಗೆ ಹೇಳ್ತೀರಾ? ನೀವು ಸ್ಟೇಟಿಂದ ಅಲ್ಲಿ ತಗೋಬೇಕು ಮಾಡಿದ್ರೆ ನಿಮ್ಮ ಜವಾಬ್ದಾರಿ. ಸಮಾಧಾನಕ್ಕೆ ನೀವು ಮಾಹಿತಿ ಕೊಡಬೇಡಿ. ನೀವೀಗ ಕೊಟ್ಟಿರಲಿಲ್ಲ 12,412 ಎಕರೆ ನಾವು ಎಂಟ್ರಿ ಮಾಡಿದ್ದೀವಿ. ಅದರ ಪ್ರಕಾರ ಫಲಾನುಭವಿಗಳು 19,846 ಜನ. ಈ 19,846 ಜನ ತಪ್ಪು ಆಗಿದೆ. ಇದರಲ್ಲಿ ಎಷ್ಟು ಜನ ದುಡ್ಡು ಬಂದಿದೆ? ಎಷ್ಟು ದುಡ್ಡು ಬಂದಿದೆ? 1 ಕೋಟಿನ, 2 ಕೋಟಿನ, 5 ಕೋಟಿನ, ಎಷ್ಟು ಬಂದಿದೆ? ಅವಾಗ ನಮಗೆ ಓವರ್ ಆಲ್ ಹಿರಿಯೂರು ತಾಲೂಕಲ್ಲಿ 19,846 ಪ್ಲಸ್ ಇನ್ನೂ 2,000 ಎಂಟ್ರಿ ಆಗಿದೆ, 4,000 ಎಂಟ್ರಿ ಆಗುತ್ತೆ. ಅದ್ರ ಪ್ರಕಾರ ಹೋದ್ರೆ ನಿಮ್ಗೆ ಇನ್ನೂ 2,000 ಜನ ಆ್ಯಡ್ ಆಗ್ತಾರೆ. ಅದನ್ನೇ ನಾನು ಹೇಳ್ತಾರಲ್ಲ, ನನ್ನ ಕೆಲಸ ಅಲ್ಲ, MLA ಕೆಲಸ ಅಲ್ಲ. ನೀವು ಈ ಮೀಟಿಂಗ್ ಅಲ್ಲಿ ಕೊಡಕ್ ಆಗಿಲ್ಲ ಅಂದ್ರು ಪೇಮೆಂಟ್ ಆಗೋದಕ್ಕೆ ಅಥೆಂಟಿಕೇಶನ್ ಯಾರು? ನೀವಾ ಅವರ? ಅದಕ್ಕೆ ಈಗ ಒಂದು ಕೆಲಸ ಮಾಡಿ, ನೀವು ಮಾಹಿತಿ ಕೊಡ್ಬೇಡಿ ನನಗೆ. ಇವಾಗಲೇ ತಹಸೀಲ್ದಾರ್ ನೀವಿಬ್ರು ಮಾತಾಡ್ಕೊಂಡು ನೀವು ಅಷ್ಟು ಜನಕ್ಕೂ ದುಡ್ಡು ಬಂದಿದ್ಯಾ ಅಂತ ಹೇಳಕ್ಕೆ, ನೀವು ಹೇಳ್ತೀರೋ ಅವ್ರು ಹೇಳ್ತೀರೋ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ನನಗೆ ನಾಳೆನೋ ನಾಳಿದ್ದು ಒಳಗಡೆನೋ ನೀವು ಬೈ ಮಂಡೆ ನಾನು ಹೇಳ್ಬೇಕು. 19,846 ಎಷ್ಟು ದುಡ್ಡು ಬಂದಿದೆ? ಎಂಟ್ರಿ ಆಗೋದು ದುಡ್ಡು ಬಂದೇ ಬರುತ್ತೆ. ಒಂದು ತಿಂಗಳು ಯಾಕೋ ಲೇಟ್ ಆಗ್ಬೋದು, ಒಂದು ತಿಂಗಳು ಬೇಗ ಬಂದಿರ್ಬೋದು ಅಷ್ಟೇ. ಅದು ಸ್ಟೇಟಲ್ಲಿ ರಿಲೀಸ್ ಆದಾಗ ದುಡ್ಡು ಬರ್ತಾ ಹೋಗುತ್ತೆ. ಹಂಗಾಗಿ ನೀವು ಇಷ್ಟು ಜನಕ್ಕೆ ಬಂದಿದೆ ಅಂದ್ರೆ ನಾವು ರೈತರಿಗೆ ಮಾಹಿತಿ ಕೊಡ್ಬೋದು. ನಮ್ಮಲ್ಲಿ 19,000 ಜನಕ್ಕೆ ಎಂಟ್ರಿ ಆಗಿದೆ, ಅದರಲ್ಲಿ 5,000 ಜನಕ್ಕೆ ಬಂದಿದೆ, ಇನ್ನು 10,000 ಜನಕ್ಕೆ ಇಷ್ಟು ದಿವಸದಲ್ಲಿ ಬರುತ್ತೆ, ಆಮೇಲೆ ಒಂದು 5,000 ಜನಕ್ಕೆ ಬರ್ತದೆ, ಇನ್ನು 5,000 ಜನಕ್ಕೆ ಇಷ್ಟು ಜನಕ್ಕೆ ಬರುತ್ತೆ ಅಂತ ಹೇಳ್ಬೋದು. ನೀವು ನನಗೆ ಈ ತರ ಇನ್ಫಾರ್ಮೇಶನ್ ಕೊಡ್ಬೇಡಿ. ಇಲ್ಲ ಅಮೌಂಟ್ 5 ಎಕರೆ ಬೆಳೆ ಹಾನಿ ಅಂದ್ರೆ ಬರೀ 10,000 ರೂಪಾಯಿ ಬಂದಿತ್ತು ಈರುಳ್ಳಿ ಬೆಳೆಗೆ. ಒಬ್ಬೊಬ್ಬರಿಗೆ ತಾಲೂಕು, ಒಬ್ಬೊಬ್ಬರಿಗೆ ಜಾಸ್ತಿ ಬಂದ್ರೆ ಒಬ್ಬರು ಕಡಿಮೆ ಆಗಿದೆ. ಜಮೀನು ಮಾತ್ರ 5 ಎಕರೆ ಬೆಳೆ ಆದಾಯ. ನೀವೇನು ಎಂಟ್ರಿ ಮಾಡುವಾಗ ನೀವೇನು ರಿಪೋರ್ಟ್ಸ್ ಕೊಟ್ಟು ಹಾಕ್ಸಿಲ್ಲ, ಅದರ ಆಧಾರದ ಮೇಲೆ ಬರುತ್ತೆ. ಈಗ ಇದು ಸರ್ಕಾರ ನೋಡಿ, ಮಳೆ ಆಶ್ರಿತ 13,000 ಫಿಕ್ಸ್ ಆಗಿದೆ. ಇದನ್ನ ತಹಸೀಲ್ದಾರ್ ಆಗಲಿ ಇವ್ರಾಗಲಿ ಬದಲಾಯಿಸಕ್ಕೆ ಬರೋಲ್ಲ ಅಲ್ವಾ? ಅಲ್ಲ, ನಾವು ಅದನ್ನು ತಪ್ಪು ಹೇಳಕ್ಕಾಗಲ್ಲಪ್ಪ. ಇವಾಗ ಅವ್ರಿಗೆ 3 ಎಕರೆ ಜಮೀನು ಇದ್ರೆ 1 ಎಕರೆ ಮಾತ್ರ ಹಾನಿ ಆಗಿರ್ಬೋದು. ಅವಾಗ ಅವ್ರಿಗೆ ಮಳೆ ಆಶ್ರಿತ ಆದ್ರೆ, ಈಗ ಪಕ್ಕದ ಜಮೀನು ಅವ್ರಿಗೆ 3 ಎಕರೆ ಪೂರ ಹಾನಿ ಆಗಿದ್ರೆ, ಅವನೇನೋ ಬೆಳೆ ಇಟ್ಟಿದ್ದ ಪೂರ ಹಾನಿ ಆಗಿದ್ರೆ ಅವ್ರಿಗೆ 3,000 ಪೂರ ಕೊಡೋದಲ್ಲ. ಇನ್ವಿಟೇಷನ್ ಮಾಡಿರ್ತಾರಲ್ಲ, ಬೆಳೆ ಸಿಗಲಿಲ್ಲ, ಅಟ್ಲೀಸ್ಟ್ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರೆ ಅದರಲ್ಲೂ ಕಡಿಮೆ ಬಂದಿರಲ್ಲ 1,000. ಅವ್ರಿಗೆ ಎಷ್ಟು ಹಾನಿ ಆಗಿದೆ ಪಾಠನ ಕಳಿಸಿದ್ವಿ ನಾವು. ಇವೆಲ್ಲ ಇವ್ರಿಗೆ ಆರ್ಥಿಕತೆ ಆಫೀಸರ್ಗೆ ಕಳಿಸಿದ್ವಿ. ಅವ್ರು ಟ್ರಾಕ್ಟರ್ ಎಲ್ಲ ವಿಡಿಯೋ ಫೋಟೋಸ್ ಎಲ್ಲ ಹಾಕಿ ಮಾಡೋದು. ಆಮೇಲೆ ರೈತ ಈಗಲೂ ಟ್ರಾಕ್ಟರ್ ಹೊಡಿತಿದ್ದಾರೆ, ಬಿಟ್ಟಿಲ್ಲ, ರೇಟ್ ಇಲ್ಲ ಅಂತೇಳಿ. ಕೀಳಕ್ಕಂದ್ರೆ ಕೂಲಿಯವ್ರಿಗೆ ಸ್ವತಂತ್ರ ದುಡ್ಡಾಗ್ತಿಲ್ಲ, ಚೀರು ದುಡ್ಡಾಗ್ತಿಲ್ಲ, ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಿಲ್ಲ, ಮಾರ್ಕೆಟ್ ಮಾರಾಟ ಮಾಡಿ ಬಸ್ ಚಾರ್ಜ್ ಬಂದಿದೆ. ಸರ್
ಈರುಳ್ಳಿ ವಿಷಯದಲ್ಲಿ ನಮ್ಮ ತಾಲೂಕಲ್ಲಿ 100% ಬೆಳೆಯನ್ನು ಇಂಪ್ಲಿಮೆಂಟ್ ಮಾಡಿದೆ. ಇಷ್ಟು 16,000 ಹೆಕ್ಟರ್ಗೆ ಪ್ರಾಕ್ಟಿಕಲ್ ಆಗಿ ಒಬ್ಬ BM ಹೋಗಕ್ಕೆ ಸಾಧ್ಯ ಇಲ್ಲ, ತಹಸೀಲ್ದಾರು ಸಾಧ್ಯ ಇಲ್ಲ. 16,000 ಹೆಕ್ಟರ್ ಅಂದರೆ 2.5 acres. ತಿಂಗಳು 30-40 ಆಗೋದು ಕೂಡ ಆಗಲ್ಲ. ರ್ಯಾಂಡಮ್ ಆಗಿ ನನ್ನ ಜನರ ಅನುಕೂಲ ಆಗುತ್ತೆ. ಮಾನ್ಯ ಶಾಸಕರು ಮಾಡಿದ್ವಿ. ಆ ಥರದಿಂದ 4-5 ಜನ ನಿಮಗೆ ಆಗಿರುತ್ತೆ, ನೀವು ರ್ಯಾಂಡಮ್ ಆಗಿ ಕೊಟ್ಟರೆ ನಮ್ಮ BA ಕರ್ಕೊಂಡು ಹೋಗ್ಬೋದು. ಆ ಥರ ನಿಮಗೆ 4-5 ಉದಾಹರಣೆ ತೆಗೆದು ದಯವಿಟ್ಟು ಕೊಡಿ. ಮತ್ತೆ ಆ ಥರ ಪರ್ಟಿಕ್ಯುಲರ್ ಕೇಸಸ್ ಕೊಡಿ. ಕೊಡ್ತಾವ್ರೆ ಮತ್ತೆ ತೋಟಗಾರಿಕೆಲ್ಲ ಅಪ್ಲೈ ಮಾಡಿದ್ರೆ ಅದೇ ಆಧಾರ್ ನಂಬರ್ ಇದೆ, ಅವಾಗ ಆಟೋಮೆಟಿಕ್ ಅವ್ರಿಗೆ ಕಡಿಮೆ ಆಗುತ್ತೆ. ಅಲ್ಲ ಆ ಥರ ಪರ್ಟಿಕ್ಯುಲರ್ ಕೇಸಸ್ ಈರುಳ್ಳಿ ತೋಟಗಾರಿಕೆ ಆ ಥರ ನಾನು ಪ್ರಶ್ನೆ ಮಾಡ್ತೇನೆ. 1 ವರ್ಷದಿಂದಲೇ ನಾನು ಕೇಳಿದ್ದೆ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡಿದ್ದೀನಿ, ಅದು ರೆಫ್ರಿ ಆಗಿಲ್ಲ. ಅದೇನೆ ಬೆಳಗ್ಗೆ ಯಾರೋ ಮಾತಾಡ್ತೀನಿ, ನಮ್ಮ ತಮ್ಮರೇನು ಸಾಫ್ಟ್ವೇರ್ ಏನೋ ಪ್ರಾಬ್ಲಮ್ ಇದೆ ಅಂತೆ. ದಾಸೇಗೌಡ ಅಂತ ಬಂದಿದ್ದಾರೆ, ಅವರು ಲೀಸ್ಟ್ ಕೇಳಿದ್ರೆ ಲೀಸ್ಟೇ ಕೊಡೋದಿಲ್ಲ. ಯಾರು ಮಾಡಿದ್ದಾರೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನು ಮಾಹಿತಿನೇ ಕೊಡೋದಿಲ್ಲ. ನಿಮ್ಗೆ ಯಾವ ರೈತರು ಕೇಳಿ ಕೊಡೋಕ್ಕಾಗತ್ತೆ? 5,000 ಜನ ರೈತರು ಇಲ್ಲ ಸರ್, 5,000 ಜನ ಅಂತ ಹೇಳಿಲ್ಲ ನಾವು. ಈಗ ನಾವೇ ಹೋಗಿ ಕೇಳಿದಾಗ ನಾನು ಮಾಡಿ ಕಳಿಸಿದ್ದೀನಿ, ನೀವೇ ಇದು ಮಾಡ್ತೀರಾ ಅಂತ ಹೇಳ್ತಾರೆ. ಈಗ ನೀನು 4,000 ಎಂಟ್ರಿ ಮಾಡಬೇಕಾಗಿದೆ. ಭಾಳ ರಿಪ್ಲೇಸನ್ ಆಗಿರುತ್ತೆ. 18 ಕೋಟಿ ರೂಪಾಯಿ ಒಂದು ಭಾಳ ರಿಲೀಸ್ ಆಗಿರುತ್ತೆ. ಈ ತಾಲೂಕು ಇಷ್ಟು ಹೋಗಿರುತ್ತೆ. ನಮ್ಗೆ ಏನು ಬಂದ ತಕ್ಷಣ ಅವ್ನು ಬಂದು ನಂದು ಬರ್ಬೇಕಂತಿಲ್ಲ ಅಂತ ಬರ್ಬಾರ್ದು. ಆ ಥರ ಸರ್ ಈಗ ರೈತರು ಹೋಗಿ ಹೇಳಿದಾಗ ನಾವು ಮಾಡಿದ್ದೀರಾ ಅಂತ ಕೇಳಿ, ಈಗ ನಾನು ಅರ್ಜಿ ಕೊಟ್ಟಿದ್ದೀನಿ, ನಮ್ಗೆ ಮಾಡಿದ್ದೀರಾ ಅಂತ ಕೇಳಿದಾಗ ನಾನು ಮಾಡಿ ಕಳಿಸಿದ್ದೀನಪ್ಪ ನಿಮ್ಗೆ ಯಾಕೆ ಅಂತ. 16,000 ಕೋಟಿ ಎಂಟ್ರಿ ಆದ್ಮೇಲೆ ಉತ್ತರ ಕೊಡ್ತಾರೆ, ಉತ್ತರ ಕೊಡಬೇಕು. ಯಾಕಂದ್ರೆ ಡಿಜಿಟಲ್ ಸ್ಯಾಂಪಲ್ ಆಗುತ್ತೆ. ಅಲ್ಲ ಆಮೇಲೆ ಈಗ ಅದು ಅಲ್ಲಿ BA ಪ್ರಾಬ್ಲಮ್ ಅಲ್ಲ, ಸಾಫ್ಟ್ವೇರ್ ಸಮಸ್ಯೆ. ಅದು ಅವ್ರೇನು ಹನುಮಂತಪುರ ವ್ಯಾಪ್ತಿಗೆ ಹಾಸನ ವ್ಯಾಪ್ತಿಗೆ ಬರುವಂತ ಲಿಮಿಟ್ಸ್ ಅಲ್ಲಿ ತಗೊಂಡಿದ್ದಾರೆ. ಅದೇ ಎಂಟ್ರಿ ಮಾಡೋದಕ್ಕೆ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದನ್ನು ಆಲ್ರೆಡಿ ತಹಸೀಲ್ದಾರ್ ಆಫೀಸಿಂದ ಇದಕ್ಕೂ ಕೂಡ ಕಮ್ಯುನಿಕೇಟ್ ಮಾಡಿದ್ದಾರೆ. ನಾನು ಬೆಳಗ್ಗೆ ಹನುಮಂತಪುರ ಗ್ರಾಮ ಪಂಚಾಯತಿನಲ್ಲಿ ಚೀನಾಗಿ ನಡೆದು ಆಗಿದೆ, ಬೆಳೆ ಬೆಳೆಯನ್ನು ತಗೊಂಡಿದ್ದಾರೆ, ಸಮುದ್ರದಲ್ಲಿ ತಗೊಂಡಿದ್ದಾರೆ. ಈಗ ಸಾಫ್ಟ್ವೇರ್ ನಮ್ಮ ತಹಸೀಲ್ದಾರ್ ಕೇಳುತ್ತೆ, ನಮ್ಮ ಸಾಫ್ಟ್ವೇರ್ ಕೇಳಬೇಕಲ್ಲ. BM ಮತ್ತು ಸಾಫ್ಟ್ವೇರ್ ಕೇಳಲ್ಲ. ಏನೋ ಸಮಸ್ಯೆ ಆಗಿದೆ ಅಂದರೆ ಅದನ್ನು ಪರಿಹರಿಸೋದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ. ಇನ್ನೊಂದು 3-4 ದಿವಸ ಬೇಕು. ಖಂಡಿತ ಹಾಲಿಡೇಸ್ ಬಂದಿರೋದ್ರಿಂದ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ಮತ್ತೆ ಇದನ್ನ ವೆಯ್ಟ್ ಮಾಡಿ, ಆಗಲಿಲ್ಲ ಅಂದರೆ ನಾನು ಮತ್ತೆ ಯಾರನ್ನ ಮಾತಾಡಬೇಕು ಮಾತಾಡ್ತೀನಿ. ರೈತ ತಮಗೆಲ್ಲ ಗೊತ್ತಿದೆ, ಈ ವರ್ಷ ಕಳೆದ ಎಲ್ಲ ವರ್ಷಗಳಿಂದ ಸತತವಾಗಿ ಒಂದು 5-6 ವರ್ಷ ನಮ್ಮ ತಾಲೂಕು ಬರದ ಪಟ್ಟಿಯಲ್ಲಿ ಬಂತು. ಕಳೆದ 2-3 ವರ್ಷದಿಂದ ಸುಮಾರು ಮಳೆ ಆಗ್ತಾ ಇತ್ತು. ಆದರೆ ಈ ಸಾರಿ ಸ್ವಲ್ಪ ಹೆಚ್ಚು ಮಳೆ ಆಗಿರುವಂಥದ್ದು ಕೂಡ ನಾವೆಲ್ಲ ನೋಡಿದ್ದೇವೆ. ಅದರ ಪರಿಣಾಮ ಒಂದು ಕಡೆ ಸಂತೋಷ ನಮಗೆ ಕೂಡಿಬಿಟ್ಟು 98 ವರ್ಷ ಆದಮೇಲೆ ಅಂತ ಹೇಳಿ. ಆದರೆ ಮಳೆಯಿಂದ ಭಾಳಷ್ಟು ಹಾನಿಯಾಗಿರುವಂಥದ್ದನ್ನು ನಾವು ನೋಡಿದ್ದೇವೆ. ಆ ಹಾನಿಯಾಗಿರೋದಕ್ಕೆ ಈಗಾಗಲೇ ನಾವು ಕಳೆದ ತಿಂಗಳು ಒಂದು ಸಭೆಯನ್ನು ಮಾಡಿ ನಮ್ಮ ತಹಸೀಲ್ದಾರ್ ಅವರು ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು, ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, BAಗಳು, RI ಇವೆಲ್ಲರಿಗೂ ಕೂಡ ರೆವಿನ್ಯೂ ಇಲಾಖೆ ಮತ್ತು ಕೃಷಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೆ. ನಾನು ಯಾವುದೇ ಕಾರಣಕ್ಕೂ ರೈತ ಮತ್ತೆ ಸಂಕಷ್ಟಕ್ಕೆ ಒಳಗಾಗಬಾರ್ದು. ಸರ್ಕಾರ ಪರಿಹಾರ ಕೊಡುತ್ತೆ. ಯಾಕಂದರೆ ಕೊಡುವಂಥ ಪರಿಹಾರ ಸಮಾಧಾನ ಅಂತೂ ಆಗಲ್ಲ ರೈತರಿಗೆ. ಆದರೆ ಅಟ್ಲೀಸ್ಟ್ ಸ್ವಲ್ಪ ಅವ್ರಿಗೆ ಏನೋ ಗೊಬ್ಬರ ತಗೊಳಕ್ಕೋ, ಬೀಜ ತಗೊಳಕ್ಕೋ, ಮತ್ತೆ ಅವ್ರ ವ್ಯವಸಾಯನ ಶುರು ಮಾಡ್ಕೊಳ್ಳೋದು ಒಂಚೂರು ಚೇತರಿಕೆ ಆದಂತಾಗುತ್ತೆ. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೋಬೇಕು ನಮ್ಮ ತಾಲೂಕಲ್ಲಿ ಅಂತ ಹೇಳಿದ್ದೆ. ಅದೇ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲಿ ಹಿರಿಯೂರಲ್ಲೇ ಹೆಚ್ಚು ಬದ್ಧತೆಯಿಂದ ತಹಸೀಲ್ದಾರರು ಮತ್ತು RIಗಳು ಎಲ್ಲ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಿಮಗೆ ನನ್ನ ತಾಲೂಕಿನ ಜನತೆಯ ಪರವಾಗಿ ನನಗೆ ಧನ್ಯವಾದಗಳು.